ಪಟ್ಟಣದ ಮಾಯಸಂದ್ರ ರಸ್ತೆಯಲ್ಲಿರುವ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಬೆಮಲ್ ಕಾಂತರಾಜುರವರ ಕಚೇರಿಯಲ್ಲಿ ಎಐಸಿಸಿ ನೂತನ ಸಾರಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಪದಗ್ರಹಣ ಹೊಂದಿದ ಅಂಗವಾಗಿ ತುರುವೇಕೆರೆ ಕಾಂಗ್ರೆಸ್ ಎಸ್ಸಿ ಘಟಕದ ವತಿಯಿಂದ ಪಕ್ಷದ ಕಾರ್ಯದರ್ಶಿ ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಸಭೆ ಏರ್ಪಡಿಸಲಾಯಿತು. ಈ ಸಭೆಯಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಹನುಮಂತಯ್ಯ, ಕರ್ನಾಟಕದಿಂದ ಆಯ್ಕೆಯಾಗಿರುವ ಹಿರಿಯ ಮುಖಂಡ ದಲಿತರ ಆಶಾ ಕಿರಣ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಭಿನಂದನೆಗಳು. ಖರ್ಗೆ ಆಯ್ಕೆಯಿಂದ ಆನೆ ಬಲ ಬಂದಂತಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲವರ್ಧನೆಗೆ ಸಹಕಾರಿಯಾಗಿದೆ ಹಾಗೂ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿಕೊಂಡು ಕಾಂಗ್ರೆಸ್ ಸರ್ಕಾರ ರಚಿಸುವ ಎಲ್ಲಾ ಲಕ್ಷಣಗಳು ಗೋಚರವಾಗುತ್ತಿವೆ. ಇನ್ನು ನಾವು ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಸಂಘಟನೆಯನ್ನು ಮಾಡಿ ತಾಲೂಕಿನಲ್ಲೂ ಕಾಂಗ್ರೆಸ್ ಶಾಸಕರನ್ನು ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ. ಮುಖಂಡರು ಈ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಹಕರಿಸಬೇಕಾಗಿ ಮನವಿ ಮಾಡಿಕೊಂಡರು. ನಂತರ ಸಿಹಿ ಹಂಚಿ ಕಾಂಗ್ರೆಸ್ ಪಕ್ಷದ ಪರ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಪರ ಘೋಷಣೆಗಳನ್ನು ಕೂಗಿ ಸಂಭ್ರಮಾಚರಣೆ ನಡೆಸಿದರು. ಈ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನರಸಿಂಹಯ್ಯ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀಕಾಂತ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀ ದೇವಮ್ಮ, ಕಾಂತರಾಜು, ನಿವೃತ್ತ ಶಿಕ್ಷಕರಾದ ಚಂದ್ರಯ್ಯ, ದುಂಡ ಓಬಳೇಶ್, ತುರುವೇಕೆರೆ ತಾಲೂಕು ಕೃಷಿ ಸಮಾಜದ ಕೆಂಪರಾಜು, ಪುರರಾಮಚಂದ್ರ, ಕೊಂಡಜ್ಜಿ ಕುಮಾರ್, ಹಟ್ಟಿಯಲ್ಲಿ ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ನಮ್ಮ ಲಕ್ಷ್ಮೀದೇವಮ್ಮನವರೇ, ಶೇಖರನವರೇ, ಜವರೇಗೌಡರೇ, ಚಂದ್ರಣ್ಣವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಆತ್ಮೀಯ ಬಂಧುಗಳು, ಈ ಖರ್ಗೆಯವರ ವಿಚಾರಕ್ಕೆ ಬಂದಾಗ ನಾವು ತುಂಬಾ ಆಲೋಚನೆ ಮಾಡಬೇಕಾಗ್ತದೆ. ಖರ್ಗೆಯವರು ಒಂದೇ ವರ್ಗದ ಜನಾಂಗದ ಪ್ರತಿನಿಧಿ ಅಲ್ಲ. ಅವರು ಎಲ್ಲ ಜನಾಂಗವನ್ನ, ಎಲ್ಲ ಧರ್ಮವನ್ನ, ಎಲ್ಲ ಇದನ್ನ ಅವರು ನೋಡಿದಂಥವ್ರು, ಎಲ್ಲವನ್ನೂ ಬೆಳೆಸಿದಂಥವ್ರು ಖರ್ಗೆಯವರು. ಅವರ ನಿಜವಾಗ್ಲೂ ಈ ಸ್ಥಾನ ಸಿಗಬೇಕಾದ್ರೆ ಆ ಶ್ರಮ ಎಷ್ಟಿರಬೇಕು ಅಂತ ನೀವೆಲ್ಲ ಆಲೋಚನೆ ಮಾಡಿರ್ಬೇಕು. ಯಾಕೆಂತಂದ್ರೆ ಅವರ ಶ್ರಮ ಇರ್ಬೋದು, ಅವರು ಈ ಪಕ್ಷಕ್ಕಾಗಿ ಮಾಡಿದಂಥ ತ್ಯಾಗ ಇರ್ಬೋದು, ಎಲ್ಲ ಜನಗಳನ್ನ ಒಗ್ಗೂಡಿಸಿ ನಡೆಸ್ಕೊಂಡು ಹೋಗಂತ ಸಾಮರ್ಥ್ಯ ಇರ್ಬೋದು. ಇಷ್ಟು ರಾಜ್ಯಗಳ ಎಲ್ಲ ಎಂಪಿಗಳನ್ನ ಸುಧಾರಿಸ್ಬೇಕು ಅಂತಂದ್ರೆ ಅವರಲ್ಲಿ ಎಷ್ಟು ಶಕ್ತಿ ಇರಬೇಕು ಅಂತ ನಾವು ಆಲೋಚನೆ ಮಾಡಬೇಕು. ನಿಜವಾಗ್ಲೂ ಇದು ಅಷ್ಟು ಸುಲಭದ ಹುದ್ದೆ ಅಲ್ಲ, ಇದು ಮಹತ್ವದ ಹುದ್ದೆ ಇದು. ನಿಮ್ಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಎಸ್ ಎಫ್ ಕೃಷ್ಣ ಸಾಹೇಬ್ರಿಗೆ ಕಾಲದ್ದು ಒಂದು ಇದು ಹೇಳ್ತೀನಿ. ಎಸ್ ಎಫ್ ಕೃಷ್ಣ ಸಾಹೇಬ್ರು ಸೀನಿಯರ್ CM ಇದೆಲ್ಲ ಇದ್ದಿದ್ದು. ಖರ್ಗೆ ಅವ್ರದ್ದು ಫೈಲ್ ಏನಾದರೂ ಬಂದ್ರೆ ಯಾವಾಗಲೂ ಮೊದಲೆಲ್ಲ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ಬೇರೆ ಇದಾಗ್ತಾ ಇದೆ. ನಮ್ಮ ಇವರು ಸಾಹೇಬರು ಇದು ಮಾಡಿ ಕೃಷ್ಣ ಸಾಹೇಬರು ಅವ್ರು ಕೆಲಸ ಮಾಡಿದ್ಮೇಲೆ ಲಾಸ್ಟಿಗೆ ಇದನ್ನು ಕಳಿಸೋದು. ಅದೊಬ್ಬರೇ ಏನಾದ್ರೂ ಫೈಲ್ಗಳನ್ನ ಇದು ಮಾಡಿಬಿಟ್ಟು CM ಕಳಿಸ್ತಿದ್ದವರು ಖರ್ಗೆ ಸಾಹೇಬ್ರು ಒಬ್ಬರೇ. ನನಗೆ ಕಣ್ಣಿಗೆ ಕಟ್ಟಿದಂಗಿದೆ. ಇದು ನಡೆದಂತ ನಿಜವಾದ ವಿಚಾರ. ನಮ್ಮ ಪ್ರತಾಪ್ ನೋಡಿದಂಥ ವಿಚಾರ ಎಲ್ಲೋ ಆಮೇಲೆ ಬರ್ತಾ ಇತ್ತು. ಅಂದ್ರೆ ಅವ್ರಿಗೆ ಅಷ್ಟು ಇದಿತ್ತು, ಪವರ್ಫುಲ್. CM ಎಷ್ಟು ಇದಿತ್ತು, ಇವ್ರಿಗೂ ಅಷ್ಟೇ ಅಧಿಕಾರ ಇದೆ. ಆ ಥರ ಬಂದು ಅವರು ಖರ್ಗೆ ಸಾಹೇಬ್ ಬಂದಿರೋದ್ರಿಂದ ನಮ್ಮ ರಾಜ್ಯದಲ್ಲಿರ್ಬೋದು, ನಮ್ಮ ದೇಶದಲ್ಲಿರ್ಬೋದು, 23 ವಿಧಾನಸಭೆ ಇರ್ಬೋದು, 24ನೇ ಲೋಕಸಭೆ ಇರ್ಬೋದು, ನಮ್ಮ ಪಕ್ಷ ಪ್ರಚಂಡ ಬಹುಮತದಿಂದ ನಾವು ಗೆಲ್ತೀವಿ. ಈ ಪಕ್ಷಕ್ಕೆ ಒಳ್ಳೆಯ ಒಂದು ಅವಕಾಶ ಇದೆ. ಅದರಿಂದ ನಮ್ಮ ಖರ್ಗೆ ಸಾಹೇಬರು ತೋರಿಸ್ತಾರೆ ಅಂತ ನಾನು ಅದನ್ನು ನಂಬಿ ಇಷ್ಟೆಲ್ಲ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.